ಕಾಣುತ್ತಲೇ ಎಲ್ಲಿಂದ ತಂದೆ ಅಣ್ಣ ಸಾಗಸ ಪೂರ್ಣ ಎಲ್ಲಿಂದ ತಂದೆ ಅಣ್ಣ ಎಲ್ಲಿಂದ ತಂದೆ ಅಣ್ಣ ಸಾಗಸ ಪೂರ್ಣ ಎಲ್ಲಿಂದ ತಂದೆ ಅಣ್ಣ ಸಾಗಸ ಪೂರ್ಣ ಎಲ್ಲಿಂದ ತಂದೆ ಅಣ್ಣ ಬಲ್ಲಿದಾತನು ಜಗತಿಯಲ್ಲಿ ನನ್ನ ಮಲ್ಲನಾಗಿಯೇ ಬರುತ್ತರದೆ ಬಲ್ಲಿದಾತನು ಜಗತಿಯಲ್ಲಿ ನನ್ನ ಮಲ್ಲನಾಗಿಯೇ ಬರುತ್ತರದೆ ಮನ ತಲ್ಲಣಗೊಂಡಂತೆ ಮೆಲ್ಲ ಮೆಲ್ಲನೆ ಗಮನ ಎಲ್ಲಿಂದ ತಂದೆ ಅಣ್ಣ ಸಾಗಸ ಪೂರ್ಣ ಎಲ್ಲಿಂದ ತಂದೆ ಅಣ್ಣ ಅಣ್ಣ ಅಣ್ಣದೇವ ತಮ್ಮ ಕೃಷ್ಣ ವಂದಿಸಿಕೊಂಡಿದ್ದೇನಣ್ಣ. ಯಾಕೆ ಹೀಗೆ? ನೀನು ದ್ವಾರಕೆಯಲ್ಲಿ ಎಲ್ಲಿಯೋ ಹೋದಾಗೆ ಕಾಣಿಸ್ತಾ ಇತ್ತು. ಎಲ್ಲಿಯೋ ಹೋಗಿ ಏನೋ ಮಾಡಿ ಬಂದವನಂತೆ ಇದು ಕಾಣ್ತಾ ಉಂಟು. ಫಲಿತಾಂಶ ಪ್ರಕಟ ಆಯಿತು ತಮ್ಮ. ಹೌದಾ? ಸಾಧನೆ ಶೂನ್ಯ. ಯಾರು ಸಾಧನೆ ಮಾಡಿದ್ದು? ಯಾವುದ ಪ್ರಕಟಣೆ, ಯಾವುದ ಫಲಿತಾಂಶ? ನನ್ನ ವಿಚಾರ. ಹೌದಾ? ನಿನ್ನ ಕೈಯಲ್ಲಿರುವ ವಜ್ರಾಯುಧ ಇಲ್ಲ, ಏನೋ ಮುಖ ಬಾಡಿದೆ, ಫಲ ಹೋಗಿದೆ. ಅಣ್ಣ, ನೀನು ಯಾರು? ದ್ವಾರಕಾಧೀಶ. ಮನಸ್ಸು ಮಾಡಿದರೆ ಪ್ರಪಂಚವನ್ನೇ ನಡುಗಿಸುವಂತಹ ಸಾಮರ್ಥ್ಯ ನಿನ್ನದುಂಟು. ಯಮುನಾ ನದಿಯನ್ನೊಮ್ಮೆ ತಿರುಗಿಸ್ತೇನೆ ಅಂತ ಹೋದವ ನೀನೇ ಅಲ್ವೇನಣ್ಣ, ಅಲ್ವಾ? ನದಿಯನ್ನು ತಿರುಗಿಸಬೇಕು ಅಂತ ಯೋಚನೆ ಈಗ ನನ್ನ ತಲೆಯೇ ತಿರುಗಿದೆ. ಗದಾಯುಧಕ್ಕೊಂದು ಭಾಷ್ಯವನ್ನು ಬರೆದವ ನೀನು. ಎಷ್ಟು ಮಂದಿ ಶಿಷ್ಯಕರನ್ನು ಸಿದ್ಧಪಡಿಸಿದ್ಯಾ ಅಂತ ನೀನೇ ತಲೆ ತಗ್ಗಿಸಿಕೊಂಡು ಯಾವುದು ಶೂನ್ಯತೆ ಅತ್ತ ಯಾವುದೋ ವ್ಯವಸ್ಥೆ ಮಾಡಿಕೊಂಡು ಈ ಕಡೆಗೆ ಬರ್ತಾ ಇದ್ದಿ. ಎಲ್ಲಿಗೆ ಪಯಣ? ಎಲ್ಲಿಂದ ಬಂದಿದ್ಯಾ? ಏನಾಯ್ತಣ್ಣ? ಏನು ದುಃಖ? ತಮ್ಮ ಕೃಷ್ಣ ಅಣ್ಣ, ಒಂದು ಅನುಭವ, ಮರೆಯಲಾರದ ಅನುಭವವಾಗಿ ಹೋಯ್ತು ನಿನ್ನ ಜೀವನದಲ್ಲಿ. ಯಾವುದಣ್ಣ? ನಾನು ಆಸ್ಥಾನದಲ್ಲಿರುವಂತಹ ಸಂದರ್ಭ ವನಚರರಿಂದ ದೂರ ಬಂತು. ನಿನ್ನಲ್ಲೇ ದೂರು ಕಡಿದೆ, ಮತ್ತೆ ಯಾರಲ್ಲಿ ಕೊಡುದಂತೆ? ವನವನ್ನು ಕೆಡಿಸಿತು ಒಂದು ಕಪ್ಪಿ ಅಂತ. ಮಂಗನ ವನವನ್ನು? ಅದಕ್ಕೆ ಅಂತಿಂತ ಮಂಗವಲ್ಲ, ತುಂಬಾ ಚೇಷ್ಟೆ ಮಾಡುವಂತಹ ಕಪಿ. ನೀವೇ ಬರಬೇಕು ಅಂತ ಬೇಡಿಕೆ ಇತ್ತು. ಬಹುಜನರ ಅಪೇಕ್ಷೆ ಮೇರೆಗೆ ನಾನೇ ಹೋದೆ. ಇಲ್ಲಿಯೂ ಬಹುಜನರ ಅಪೇಕ್ಷೆ ಉಂಟು. ಮುಖಭಂಗವನ್ನು ಅನುಭವಿಸಿದೆ. ನನಗೆ ಗೊತ್ತಾಗಲಿಲ್ಲ, ವಿವರವಾಗಿ ಹೇಳು. ಕಪಿ ನನ್ನ ಮಾತಿಗೆ ಸ್ಪಂದನ ಕೊಡಲಿಲ್ಲ. ಆಮೇಲೆ ಅದಕ್ಕೆ ಹೊಡೆಯುವುದಕ್ಕಾಗಿ ಮುಂದಾದೆ, ದಂಡಿಸಕ್ಕೆ ಮುಂದಾದೆ. ಪರಿಣಾಮ ಅದನ್ನು ಖಂಡಿಸಿತು, ನನ್ನನ್ನೇ ದಂಡಿಸಿತು. ಮಂಗನ ನನ್ನ ಯಾವ ಗುಣಗಾನ, ನನ್ನ ಯಾವ ಹೆಸರು, ಕೀರ್ತಿ ಎಲ್ಲ ನುಚ್ಚು ನೂರು. ಈಗ ಏನಾಗಬೇಕು ನಿನಗೆ? ಸಾಮಾನ್ಯ ಕಪಿ ಹೊಡೀಲಿ, ನಾಲ್ಕು ತಿಂದ್ರು ಕಪಿ ಅಲ್ವಾ, ನಾಳೆ ಹೇಳಿಕೊಂಡು ಬರಲಿಕ್ಕಿಲ್ಲ. ಅದಷ್ಟೇ ನನ್ನ ಆಯುಧ, ನನ್ನ ಚಿಹ್ನೆ ನೇಗಿಲು. ಫಲ ಆಯ್ತಾ? ಅದಿಲ್ಲ. ಆ ನೇಗಿಲೇ ಹೋದ ಬಳಿಕ ನಾಯಕತ್ವಕ್ಕೆ ಏನು ಬೆಲೆ ಇದೆ? ಚಿಹ್ನೆ ಹೋದ ಮೇಲೆ ನಾಯಕತ್ವಕ್ಕೆ ಬೆಲೆ ಇಲ್ಲ, ಅಲ್ವಾ? ತಮ್ಮ, ಏನಾದ್ರೂ ಮಾಡಿ ನನ್ನ ಮಾನವನ್ನು ಉಳಿಸಬೇಕು. ಇಷ್ಟೇ ತಾನೇ? ಇಷ್ಟ ಇದಕ್ಕೆ ಚಿಂತೆ ಯಾಕೆ ಮಾಡ್ತೀಯ? ಕುಲದ ವಿಮಾನವಿರಗೆ ಮುಸಲ ಯತ್ನದಿಂದಾನು ತಗಿನು, ಮುಸಲ ಯತ್ನದಿಂದಾನು ತಗೆ. ಎದುಗಳಿಗೆ ರಾಜತ್ವ ಇಲ್ಲ ಎಂಬಂತಹ ಸ್ಥಿತಿಯಲ್ಲಿ ನಮ್ಮ ವ್ಯವಸ್ಥೆ ಇತ್ತು, ಹೌದಾ? ಅದನ್ನು ಪಾರುಗೊಳಿಸಿದವ ನಾನು. ಹೆಗಲಿಗೆ ಹೆಗಲು ಕೊಟ್ಟು ಅಣ್ಣ ತಮ್ಮಂದಿರಾದ ನಾವು ದುಡಿದು ಈ ದ್ವಾರಕಾ ಪಟ್ಟಣವನ್ನು ಸೃಷ್ಟಿ ಮಾಡಿ ಯಾದವರಿಗೂ ಒಂದು ವ್ಯವಸ್ಥೆ ಉಂಟು ಅಂತ ತೋರಿಸಿಕೊಟ್ಟವರು ನಾವು. ಜಾತಿ ಕೆಟ್ಟವರು, ನೀತಿ ಭ್ರಷ್ಟರು ಎನ್ನುವಂತಹ ಪ್ರತೀತಿಯನ್ನು ಅಳಿಸಿ ಅಲ್ವಾ ನಮ್ಮದಾದಂತಹ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡುವುದರ ಮುಖಾಂತರ ಯಾದವರಿಗೆ ರಾಜ್ಯತ್ವ ಇದೆ ಎನ್ನುವುದನ್ನು ತೋರಿಸಿದವನು ಅಲ್ವಾ?
ಕ್ಷತ್ರಿಯರು ನಮಗೆಲ್ಲ ಅಡ್ಡ ಪಂಕ್ತಿಯಲ್ಲಿ ಊಟ ಹಾಕ್ತಿದ್ರು. ಹೌದು. ಹೌದಾ? ಈಗ ಏನು ಮಾಡ್ತಾರೆ? ಈಗ ಸಂಬಂಧಕ್ಕೆ ಹೆಣದಾಡ್ತಾ ಇದ್ದಾರೆ. ಹಾಗಿದ್ರೆ ಯಾದವರ ಯೋಗ್ಯತೆ ಎಲ್ಲಿಯವರೆಗೂ ಉಂಟು ಎಂಬುದನ್ನು ಪ್ರಪಂಚಕ್ಕೆ ತೋರಿಸಿಕೊಟ್ಟವ ನೀನು. ಅಷ್ಟು ದೊಡ್ಡ ಧವಳ ಕೀರ್ತಿಯನ್ನು ಸಂಪಾದನೆ ಮಾಡಿದ ನಾನು ನನ್ನ ಕೀರ್ತಿಯ ಗೋಪುರ ಕಳಚಿ ನುಚ್ಚು ನೂರಾಗಿ ಹೋಯ್ತಲ್ಲ. ಅದು ಪ್ರಚಾರ ಮಾಡಬೇಡ. ನಮ್ಮ ದ್ವಾರಕೆಯಲ್ಲಿ ಆದ ವ್ಯವಸ್ಥೆ ಅಲ್ವಾ? ಪ್ರಚಾರ ಹೊರಗೆಲ್ಲ ಯಾಕೆ ಮಾಡಬೇಕು? ಅದಕ್ಕೊಂದು ವ್ಯವಸ್ಥೆಯನ್ನು ಭವ್ಯತೆಯನ್ನು ನಿನಗೆ ಮರ್ಯಾದೆ ಹೋಗದ ರೀತಿಯಲ್ಲಿ ನಾನು ಮಾಡ್ತೇನೆ. ನನ್ನ ಕಷ್ಟಕ್ಕೆ ನೀನು, ನಿನ್ನ ಕಷ್ಟಕ್ಕೆ ನಾನಲ್ವ ಸ್ಪಂದಿಸುವುದಣ್ಣ. ರಾಜಕಾರಣದಲ್ಲಿ ಮಾನ ಅಪಮಾನ ಸಮಾನ ಅಲ್ವಾ? ಎರಡು ತಿಂದರೂ ಮನೆಗೆ ಹೋಗ್ಲಿಕ್ಕಿಲ್ಲ, ಮತ್ತೆ ಇಲ್ಲಿ ಇನ್ನು ಕೊಡ್ತಾರೆ ಎಂದು ಕಾಯ್ಬೇಕು ಅಂತ ಹೇಳುದಲ್ವ ನೀನು? ಹಾಗಲ್ಲ. ಈಗ ನಿನ್ನ ಅಲಬೇಕಾದ್ದು ನಿನಗೆ ನಿನ್ನ ಆಯುಧ ತಾನೇ, ನಿನ್ನ ಸಂಕೇತ ತಾನೇ. ಆ ಕಪ್ಪಿ ನನ್ನ ಪ್ರಭುತ್ವವನ್ನು ಒಪ್ಪಿಕೊಳ್ಬೇಕು. ಅದನ್ನು ನಾನು ಮಾಡುವುದಿಲ್ವಾ? ಅಷ್ಟು ಮಾಡಿದ್ರೆ ನನ್ನ ಗೌರವ ಹೊತ್ತಲ್ಲ. ಈ ಕೆಲವು ಮಂದಿ ಏನ್ ಹೇಳ್ತಾರೆ, ನಿನಗೆ ಅಪಮಾನ ಆದ ಹಾಗೆ. ಹಾಗಲ್ಲ ಅಣ್ಣ. ಕೆಲವು ಮಂದಿ ತಲೆಯಲ್ಲಿ ಏನು ನಾನೇ, ನನಗಿಂತ ಏನೂ ಹೆಚ್ಚು ಇಲ್ಲ, ಬೇರೆ ಯಾರಿಲ್ಲ ಅಂತ ಹೇಳಿ ವಿಚಾರ ಮಾಡಲಿಕ್ಕಿಲ್ಲ, ಅವಸರದಲ್ಲಿ ಹೋಗಿಬಿಡು. ಹೌದಾ? ಅವಸರದ ಸಿಟ್ಟು ಏನಾಗುತ್ತದೆ? ಅನರ್ಥಕ್ಕೆ ಕಾರಣ ಆಗುತ್ತದೆ. ಇದು ಅದೇ ಅದ್ದು. ಅವ ಕಪಿ ಸಾಮಾನ್ಯ ಕಪಿಯ ಎಂಥವನೋ ಯಾರಿಗೂ ಗೊತ್ತು. ರಾಮಾಯಣದ ಕಾಲದಲ್ಲಿ ಎಷ್ಟು ಕೋಟಿ ವಾನರ ವೀರರಿದ್ರು. ರಾಮ ಜಪ ಬಿಟ್ರೆ ಈಗ ಎಲ್ಲ ದ್ವಾರಕೆಯವರಿಗೆ ಎಲ್ಲರೂ ರಾಮ ಜಪವನ್ನು ಮಾಡೋದಕ್ಕೆ ಆರಂಭ ಮಾಡಿದ್ದಾರೆ. ಹೌದಾ? ಇನ್ನು ಸ್ವಲ್ಪ ದಿವಸದಲ್ಲಿ ಪೂರ್ತಿ ರಾಮನ ರಾಜ್ಯವೇ ಆಗಿ ಹೋಗ್ತದ ಅಂತ ಒಂದು ಭೀತಿ. ರಾಮನ ರಾಜ್ಯ ಆಗಲಿ, ರಾಮ ಮಂದಿರ ಆಗಲಿ, ನಿನಗೀಗ ಬೇಕಾದ ಆಯ್ತಾ ತಾನೆ? ಅದನ್ನು ನಾನು ತರಿಸ್ತೇನೆ. ಹಾಗಾಗಬಾರ್ದು. ಮತ್ತೆ ನಿಶ್ಚಿತವಾಗಿ ನೀನು ಹೇಳಬೇಕು, ಇಲ್ಲಿ ಕೃಷ್ಣ ಮಂದಿರವೋ ರಾಮ ಮಂದಿರವೋ ಎರಡರಲ್ಲಿ ಒಂದಾಗಬೇಕು, ಎರಡೂ ಆಗಬೇಕು. ನನ್ನದು ಆಕ್ಷೇಪ ಇಲ್ಲ. ದ್ವಾರಕೆಯಲ್ಲಿ ಕೃಷ್ಣ ಮಂದಿರ ಆಗುತ್ತದೆ, ರಾಮ ಮಂದಿರ ಎಲ್ಲಿ ಆಗಬೇಕು ಅಲ್ಲಿ ಅದಾಗುತ್ತದೆ. ನೀನು ಯೋಚಿಸಬೇಡ, ಗೊತ್ತಾಯ್ತಲ್ಲ? ಅದಕ್ಕೊಂದು ಕಾಲ ಬರಬೇಡುವ. ಅಲ್ಲ, ನನಗೂ ಜವಾಬ್ದಾರಿ ಉಂಟಲ್ಲ. ಹೌದಪ್ಪ. ನಿನ್ನ ಹಾಗೆ ಬರೀ ಮಾತು. ನಿನ್ನ ಮರ್ಯಾದೆ ಹೋಗ್ಲಿಕ್ಕೆ ನಾನು ಬಿಡುವುದಿಲ್ಲ. ಆ ಕಪಿಯನ್ನು ಏನಾದ್ರೂ ಮಾಡಿ ನಿರೀಕ್ಷೆಯಲ್ಲಿ ನಾನು ಇರ್ತೇನೆ. ಆಯ್ತು. ತಾನು ತನ್ನಿಂದ ತನಗಾಗಿ ಹೀಗೆ ಅಹಂಕಾರದಿಂದ ಮೆರೆದಾಡ್ತಾ ಇದ್ದ ನಮ್ಮ ಅಣ್ಣನಿಗೆ ನಾಲ್ಕು ಬಿತ್ತು. ಅವನ ಗರ್ವ ಸ್ವಲ್ಪ ಕಡಿಮೆ ಆಯಿತು. ಇನ್ನೂ ಕೆಲವು ಮಂದಿ ಇದ್ದಾರೆ ದ್ವಾರಕೆಯಲ್ಲಿ. ದ್ವಾರಕೆ ನಿಂತಿರುವುದೇ ನನ್ನಿಂದ, ಕೃಷ್ಣನ ವ್ಯವಹಾರವೇ ನನಗಾಗಿ, ನನ್ನಿಂದ ಹೀಗೆ ಹೇಳುವವರು. ಅದರಲ್ಲಿ ಒಬ್ಬ ಗರುಡ. ಯಾರಲ್ಲಿ ಗರುಡ? ಶುಭವಾಗಲಿ. ಇದೋ ಹೇಗೊಟ್ಟಿದ್ದಾನೆ. ಯಾಕೆ? ಯಾರಿಗೋ ಎಲ್ಲಿಗೆ, ಯಾವ ಕಡೆಗೆ ಹೋಗಬೇಕು ಅಂತ ಹೇಳು. ಮತ್ತೆ ನಿನ್ನನ್ನು ಕರೆದದಲ್ಲ. ದೂರ ಆದ್ರೆ ಹೋಗೋಣ, ಹತ್ತಿರ ಆದ್ರೆ ನೀನೇ ನಡ್ಕೊಂಡು ಹೋಗ್ಬೇಕು. ನನಗೆ ಕೆಲವು ವೈಯಕ್ತಿಕ ಕೆಲಸಗಳುಂಟು. ಹೌದಪ್ಪ. ಅದಕ್ಕೆ ಅಡ್ಡಿ ಆಗ್ತದೆ. ಈಗ ಕರ್ದದ್ದು ಯಾಕೆ? ಕರೆದು ಬಿಗೇಂದ್ರನ ಕರೆದು ಬಿಗೇಂದ್ರನ ಕಪಿಯನು ಕಪಿಯನು ಬಂಧಿಸಲೆನಲೆಂದ ಕರೆದು ಬಿಗೇಂದ್ರನ. ಪರಮಾತ್ಮ, ನೀನು ಎಲ್ಲಿದ್ದವ? ವೈಕುಂಠದಲ್ಲಿ. ಹೌದು. ಇಲ್ಲಿಗೆ ಯಾಕೆ ಬಂದದ್ದು? ನನ್ನ ಪೂರ್ಣಾವತಾರಕ್ಕೆ ನೀನಿಲ್ಲ ಇದ್ರೆ ಪೂರ್ತಿ ಪ್ರಮಾಣ ಕಡಿಮೆ ಆಗ್ತದೆ. ನನ್ನ ಪರಾಕ್ರಮವನ್ನು ಮೆಚ್ಚಿ
ನೀನು ಬೇಕು ಅಂತ ಅಪೇಕ್ಷೆ ಪಟ್ಟದ್ದು. ಹಾ. ಆದ್ದರಿಂದಲೇ ದ್ವಾರಕೆಯ ವೈಭವ, ದ್ವಾರಕೆಯ ಮರ್ಯಾದೆ, ವೈಕುಂಠದ ಮರ್ಯಾದೆ ದ್ವಾರಕೆಗೆ ಬಂದಿದೆ. ಹೌದಾ? ಸೂಕ್ಷ್ಮವಾಗಿ ಹೇಳುವುದಿದ್ರೆ ಈ ದ್ವಾರಕೆಗೆ ವಿರೋಧಿಗಳು ಬಾರದೇ ಇರುವುದು, ದ್ವಾರಕೆ ಸ್ವತಂತ್ರವಾಗಿರುವುದು, ದ್ವಾರಕೆ ತನ್ನಷ್ಟಕ್ಕೆ ರಾಜ್ಯಭಾರ ಮಾಡುವುದು ಯಾರಿಂದ? ನಿನ್ನಂಥವನಿಂದ, ನಿನ್ನಿಂದ. ನೀನೊಬ್ಬ ಇದ್ದಿ ಎಂಬುದಾಗಿ ಗೊತ್ತಾಗಿಯೇ ಯಾರು ಈ ಕಡೆಗೆ ಸುಳಿಯುವುದೂ ಇಲ್ಲ, ಯಾರು ಈ ಕಡೆಗೆ ಬರುವುದೂ ಇಲ್ಲ. ಯಾವಾಗಲೂ ಕರೆದು ನನ್ನನ್ನು ಹೊಗಳಬೇಕು, ಹಾಗಲ್ಲ. ನನಗದು ಇಷ್ಟ ಆಗುವುದು. ನೋಡು, ಈಗ ಏನಾಗ್ಬೇಕು ಗೊತ್ತಾ? ಏನಾಗಬೇಕು? ಯಾದವರ ಮತ್ತೆ ದ್ವಾರಕೆಯ ಮರ್ಯಾದೆ ಹೋಗುವುದು ವ್ಯವಸ್ಥೆ ಆಯ್ತಲ್ಲ. ಹೌದಪ್ಪ, ನಾನಿರುತ್ತಲ್ಲ. ಹಾ, ಹೇಗೆ? ಯಾರಿಂದ? ಕಪಿಯೊಂದು ಬಂತಂತೆ, ವನವನ್ನೆಲ್ಲ ಹಾಳು ಮಾಡಿತಂತೆ, ವನಪಾಲಕರಿಗೆ ಶಿಕ್ಷೆ ಕೊಟ್ಟಿತಂತೆ, ವನಪಾಲಕರು ಬಂದು ಅಣ್ಣನಲ್ಲಿ ದೂರಿತ್ತಾರಂತೆ. ಅದನ್ನು ಯಾರಿಗೂ ಹೇಳದೆ ತನ್ನಷ್ಟಕ್ಕೆ ಹೋಗಿ ಕಪಿಗೆ ಬಡಿದ. ನಾನು ವನಪಾಲಕರು ಅಧಿಕ ಪ್ರಸಂಗ ಮಾಡಿ. ಹೌದಪ್ಪ. ಮತ್ತೆ ಹೋಗಿ ಅಣ್ಣನಲ್ಲಿ ಯಾಕೆ ದೂರು? ಯಾಕೆ ಹೇಳಬೇಕು? ಒಂದು ನನ್ನಲ್ಲಿ, ಇಲ್ಲ ನಿನ್ನಲ್ಲಿ ಹೇಳ್ಬೇಕಿತ್ತು. ನನ್ನಲ್ಲ ಅಲ್ಲಲ್ಲ, ಹೇಳಿದ್ದು ನಾನು. ನನ್ನಲ್ಲಿ ಹೇಳಿದ್ರೆ ನಾನು ನಿನ್ನಲ್ಲೇ ಹೇಳುವುದು. ಅಂದ್ರೆ ಬೇರೆ ಯಾರಿದ್ದಾರೆ ನನಗೆ? ಆಧಾರಕ್ಕಾಗಿ ಹೀಗೆ ಅಣ್ಣ ಏನು ಮಾಡಿದ? ಯುದ್ಧದಲ್ಲಿ ಸೋತದ್ದು ಮಾತ್ರ ಅಲ್ಲ, 4 ಪೆಟ್ಟು ತಿಂದದ್ದು ಮಾತ್ರ ಅಲ್ಲ, ಕೈಯ ಮುಸಲವನ್ನು ಕಪ್ಪಿ ಕಳೆದುಕೊಂಡನ. ನನಗೆ ಕಾಣ ಸಿಕ್ಕಿದ, ತಲೆ ತಗ್ಗಿಸಿದ, ಬೇಸರದಲ್ಲಿ ಇದ್ದ. ನಾನು ನಿನ್ನ ವಿಶ್ವಾಸದಲ್ಲಿ, ನಿನ್ನ ಧೈರ್ಯದಲ್ಲಿ ಆಯುಧವನ್ನು ಸೆಳೆಕೊಳ್ತೇನೆ, ಈಗ ಮತ್ತೆ ಆ ಕಪ್ಪಿಯನ್ನು ಓಡಿಸ್ತೇನೆ ಅಂತ ಹೇಳಿದ್ದೇನೆ. ಹೌದಾ? ಅದಕ್ಕಾಗಿ ಒಂದು ಉಪಕಾರ ಮಾಡಿದ. ಅಣ್ಣನೇ ಸೋತ ಮೇಲೆ ನನ್ನಿಂದ ಆಗ್ತದೆ ಅಂದ್ರೆ ಈಗ ಆಗಬೇಕಾದ ಕೆಲಸ ನೀನು ಹೋಗಿ ಆ ಕಪ್ಪಿಯನ್ನು ಓಡಿಸಿ ನಮ್ಮ ಮರ್ಯಾದೆ ಉಳಿಸಬೇಕು. ಏನಿದು ಸ್ವಾಮಿ, ಮರ್ಯಾದೆಯ ಪ್ರಶ್ನೆ. ಗರುಡನೊಬ್ಬನಿದ್ದಾನೆ ಈ ದ್ವಾರಕೆಯಲ್ಲಿ ಅನ್ನುವುದನ್ನು ಕೇಳಿ ತಿಳಿದ್ರೆ ಸಾಕಿತ್ತು. ಆ ಮಂಗನು ಬಂದಂತಹ ಎಂತಹ ಪರಾಕ್ರಮಿಯಾದ್ರೂ ಓಡಬಹುದಿತ್ತು. ಈಗ ಮಂಗನನ್ನು ನಾನು ಹಾಗೆ ಓಡಿಸಬೇಕು. ಮೊದಲೇ ಹೇಳಿದ್ದು 4 ಬಡಿಬೇಕು. ನನ್ನ ಪರಾಕ್ರಮವನ್ನು ಅರ್ಥವಿಸಿಕೊಂಡೇ ನನ್ನನ್ನು ಇಲ್ಲಿರಿಸಿದ್ದು ಅಂತ. ಸಾಮಾನ್ಯನಲ್ಲ ನಾನು ಎನ್ನುವುದರಿಂದ ನನಗೆ ಪ್ರಪಂಚ ಈರೇಳಿಗಳಿಗೂ ನನ್ನ ಯೋಗ್ಯತೆ ಗೊತ್ತುಂಟು. ಹಾಗಿರುವಾಗ ಸಾಮಾನ್ಯ ಮರ್ಕಟನನ್ನು ಓಡಿಸುವುದಕ್ಕೆ ನಾನು ಯಾಕೆ? ದ್ವಾರಕೆಯಲ್ಲಿ ಬೇರೆ ಯಾರಿಲ್ವಾ? ಬೇರೆ ಏನಾದ್ರೂ ಇದ್ರೆ ಹೇಳು, ಸುಮ್ಮನೆ ನನ್ನ ತಲೆ ಹಾಳು ಮಾಡುವ. ಹಲದರ ಸಹಿತ ಸೋತ ಮಹಿಯೊಳೆಮ್ಮಯ ಮಾನಪೋಪು, ಮಹಿಯೊಳೆಮ್ಮಯ ಮಾನಪೋಪು, ನೀನೇ ಜರಳು. ಪ್ರಪಂಚದಲ್ಲಿ ಒಬ್ಬ ಹುಡ್ತಾನೆ, ಮತ್ತೊಬ್ಬಂದು ಜನ್ಮ, ಇನ್ನೊಬ್ಬ ಬಂದಿದ್ದಾನೆ, ಮತ್ತೊಬ್ಬ ಹೋಗ್ತಾನೆ. ಆದ್ರೆ ಗರುಡನದ್ದು ಹಾಗಲ್ಲ, ಗರುಡೋದ್ಭವ. ಉದ್ಭವ ನನ್ನ. ಹೌದಾ? ಹಾಗಿದ್ರೆ ಈ ಪ್ರಪಂಚದಲ್ಲಿ ನಿನ್ನಷ್ಟು ಬಲಿಷ್ಠರು ಯಾರಿದ್ದಾರೆ? ಯಾರಿಲ್ಲ. ಯಾರೋ ಬಯಸಿದ್ರು ಅಂತ ಹೇಳಿ ದೇವಲೋಕದಲ್ಲಿ ಹೋಗಿ ಹೋರಾಡಿ ಅಲ್ಲಿಂದ ಅಮೃತ ಕಲಶವನ್ನು ತಂದು ಕಟ್ಟದ್ದು ನೀನ? ನಾನು ಏನಾದರೂ ನಿನ್ನ ಸಹಾಯದಿಂದ ಅಲ್ಪ ಸ್ವಲ್ಪ ಕೆಲಸ ಮಾಡಿದ್ದೇನೆ ಅಷ್ಟೇ ಅಲ್ಲದೆ ಸ್ವಾಮಿ, ನಿನ್ನಂತಹ ವ್ಯವಸ್ಥೆ ಕೆಲಸ ನಾನೇನು. ಹೌದು, ಈಗ ನನ್ನ ಮರ್ಯಾದೆ ಹೋಗಿದೆ. ನಾನು ನಿನ್ನ ಪ್ರಭಾವದ ಅಂತ ಒಪ್ಪಿಕೊಳ್ತಾ ಇದ್ದೀಯಾ? ನನ್ನನ್ನು ಹೊಗಳಿಯೇ ನೀವು ಹೊಗಳಿದ್ದಲ್ಲ, ಪರಿಸ್ಥಿತಿ. ನಾನು ಸಮರ್ಥ ಹೌದು ಅಂತ ಸಿಕ್ಕಿದ್ದನ್ನೆಲ್ಲ ನನ್ನಲ್ಲಿ ಮಾಡಿಸುವುದಲ್ಲ. ಸಿಕ್ಕಿದ್ದಲ್ಲ, ಮತ್ತೆ ಕಪಿ ಬಹಳ ಜೋರಿದ್ದು. ರಾಮಾಯಣದ ಕಾಲದ ಕಪಿ ಅಂತ ಯಾರು ಹೇಳಿದ್ರು. ಹೌದಾ? ಗೊತ್ತಾಯ್ತಲ್ಲ?
ಈಗ ಅಣ್ಣನನ್ನೇ ಸೋಲಿಸಿದ ಮೇಲೆ ನನ್ನನ್ನು ಬಿಡ್ತಾನ? ರಾಮಾಯಣದ ಅಲ್ಲಿಗೆ ನಿಲ್ಲಬೇಕಿತ್ತು, ಅಲ್ಲೇ ನಿಲ್ಲಬೇಕು. ದ್ವಾಪರದಲ್ಲಿ ಮತ್ತೆ ಮುಂದುವರಿದಂತಾದ್ರೆ ನಮ್ಮ ಯೋಗ್ಯತೆಗೆ ಶೂನ್ಯತೆ ಬರ್ತದೆ. ಪುಣ್ಯಾತ್ಮ, ನನಗೆ ಉಪಕಾರ ಮಾಡು, ನನ್ನ ಮರ್ಯಾದೆ ಉಳಿಸಯ್ಯ. ನಾನು ನಿನ್ನ ವಿಶ್ವಾಸದಿಂದ ದ್ವಾರಕೆಯ ಪೂರ್ಣ ರಕ್ಷಣೆ ಹೊಣೆಗಾರಿಕೆ ನನ್ನ ರೆಕ್ಕೆಯ ಮೇಲುಂಟು. ಆ ವಿಶ್ವಾಸದಿಂದಲೇ ಹೇಳಿ. ಹಾಗಿರುವಾಗ ಧೈರ್ಯದಿಂದ ಇರು. ಆ ಬಲರಾಮನಿಗೆ ಬೇಕಾದಂತಹ ಮದ್ದಿನ ವ್ಯವಸ್ಥೆ ಮಾಡಿಸಿ. ಈಗ ಹೋಗಿ ಈಗ ಬರ್ತೇನೆ. ಹಾಗಲ್ಲ, ಕತ್ತಿಗೆ ಚೆನ್ನಾಗಿ ಬಡಿಬೇಕು. ಎಲ್ಲುಂಟು ಈಗ ಈ ಕಡೆ ತಲೆ ಹಾಕಿ ಮಲಗಬಾರದು. ಎಲ್ಲಿಯ ನಮ್ಮ ಉದ್ಯಾನವನದಲ್ಲಿ ಉಂಟು. ನಾವು ಉದ್ಯಾನಕ್ಕೆ ಹೋಗ್ತೇನೆ. ಆದಿತ್ತು ಅರೆ ಕ್ಷಣದಲ್ಲಿ ಎಲ್ಲಿಗೆ ಬೇಕು ಉದ್ಯಾನದಲ್ಲಿ ನಿನ್ನಿಗೆ ಆ ಕತ್ತಿಯನ್ನು ಬಡಿದು ಪಟೀರ್ ಅಂತ ಒಂದು ಶಬ್ದ ಕೇಳ್ತದೆ. ಎಂತದು? ಪಟೀರ್ ಅಂತ. ಎಂತದು? ಅದು ನಾನು ರೆಕ್ಕೆಯಲ್ಲಿ ಹೊಡೆಯುದು ಶಬ್ದ ಅಂತ ಒಂದು ಶಬ್ದ ಕೇಳಿತ ಮುಗೀತು ಅಂತಲ್ಲ. ನೀನಷ್ಟು ಹೊಡೆದಿಯಾ ಮಂಗ 3 ಸುತ್ತು ತಿರುಗಿ ಮತ್ತೆ ಬೀಳ್ತಾನೆ. ಇವತ್ತೇ ಕೊನೆ ಆಗಬೇಕು. ಬಿದ್ದಲ್ಲಿಗೆ ಸುಮ್ಮನೆ ಬಿಡಬೇಡ, ಅಲ್ಲಿ ಪುನಃ ಬಡಿ. ಆಮೇಲೆ ಅವನ ಕೈಯಲ್ಲಿ ಒಂದು ಆಯುಧ ಉಂಟು, ಎಂತ ಮಣ್ಣಂತು. ಬಿದ್ದ ಮೇಲೆ ಅದು ಸಾಯ್ತದೆ. ಹೌದು. ಸತ್ತ ಮೇಲೆ ನಾನು ಪುನಃ ಬಡಿಯುವುದ? ಹಾಗಲ್ವಾ? ಮತ್ತೆ ಎಲ್ಲಿಯಾದ್ರೂ ಅರ್ಧ ಜೀವ ಇದ್ರೆ ಪುನಃ ಹೇಳ್ತದಲ್ಲ ಅದು. ಅರ್ಧ ಜೀವ ಎನ್ನುವುದೇ ಇಲ್ಲ ನನ್ನ ಹೊಡೆತಕ್ಕೆ. ಆದಿತ್ತು. ಈಗ ನಾನು ಬರುವಾಗ ವ್ಯವಸ್ಥೆ ಆಗಬೇಕು. ಆದಿತ್ತು. ಯಾಕೆ? ಮಂಗಳಾರತಿ ನಿನಗೆ. ಮಂಗನನ್ನು ಕೊಂದು ಬಂದವನಿಗೆ ಮಂಗ ಅಂದ್ರೆ ಮಂಗಳ ಬಲ್ಲಿದ ಅಂತ ಹೇಳ್ತಿ ಮಂಗ ಅಲ್ಲ. ಆಗ ಅಂತ ಬಲಿಷ್ಠನನ್ನು ಬಲ್ಲಿದ ಕಪಿಯೋರ್ವನ ಕೊಂದುದಕ್ಕಾಗಿ ಆಗಿ ಗರುಡ ದೇವನಿಗೆ ಮಂಗಳಾರತಿ. ಶುಭ ಮಂಗಳಂ ಮಂಗಳಂ ನಿತ್ಯ ಮಂಗಳಂ. ಬರುವಾಗ್ಯ ಜಯಶೀಲನಾಗಿ ಬರುವಾಗ್ಯ ಮಾವಿನ ಸೊಪ್ಪು ಕಟ್ಟುವುದು. ಯಾರಿಗೆ? ಶೃಂಗಾರ ಮತ್ತೆ ಮಾವಿನ ಸೊಪ್ಪಿನ ಶೃಂಗಾರ. ಹೌದು. ವಾದ್ಯ ಬಿರುದಾವಳಿಗಳು ನನಗೆ. ನಿನ್ನನ್ನು ಎದುರುಗೊಳ್ಳುವುದಕ್ಕೆ ನಾನೇ ಸಿದ್ಧನಾಗ್ತೇನೆ. ಹೌದಲ್ಲ? ಮಾಲೆ ಸರಿ. ಮಾಲೆ ಅಷ್ಟು ಮಾತ್ರ ಅಲ್ಲ, 108 ಬೇಕು. ಎಂತದ್ದು? ಹೆಂಗಳೆಯ ಆದಿತ್ತು. ಪೂರ್ಣ ಕಂಬ. ಪೂರ್ಣ ಕುಂಭ ಸ್ವಾಗತ. ಪೂರ್ಣ. ಈಗ ಹೋಗಿ ಈಗ ಬಂದೆ. ಆದಿತ್ತು. ಇನ್ನು ತಲೆಬಿಸಿ ಮಾಡುದಲ್ಲ. ಇದು ಮರ ಎಷ್ಟು ಎತ್ತರ ಉಂಟು ಅಷ್ಟೆತ್ತರಕ್ಕೆ ಮಾತ್ರ ಜಿಗಬಲ್ಲ ಸಾಮರ್ಥ್ಯ ನಿನ್ನದು. ನೋಡು, ಬಂದವರು ವೈನತೆ ಏನಿದ್ದಾರೆ. ನಿನ್ನ ಅಹಂಕಾರ ಓಡಿ ಹೋದ. ಆಮೇಲೆ ಯಾರು ಬರ್ತಾರೆ ಅಂತ ನಾನು ಸುಮ್ಮನೆ ಕೂತಿರುವಾಗ ಪಟ 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 ಬಂದ ಮೇಲಿಂದ ಒಂದು ಕೆಳಗೆ ಬಿತ್ತಲ್ಲ. ಬಿತ್ತದಲ್ವ? ಹಾರಿದ್ದು ನಾನು. ಹಾರುದು ಹಾಗ ಮೇಲಿಂದ ಕೆಳಗೆ ಹಾರುದ, ಕೆಳಗಿಂದ ಮೇಲೆ ಹಾರುದು, ಅದು ಕೇಳಿ ನಾನು ಮೇಲೆ ಹಾರಾಡುತ್ತಾ ಇದ್ದವನು. ಮೇಲಿಂದ ಕೆಳಗೆ ಹಾರಿದ್ದು ಅಂತ ಆದ್ರೆ ಧೂಮಕ್ಕಿತ್ತು. ಓಹೋ, ಬಿದ್ದದ್ದಲ್ಲ. ಬಿದ್ದದ್ದು ನೀನು. ಹೌದೇನು? ಏನು? ನಿಮ್ಮ ಈ ಪಟ್ಟಣದಲ್ಲಿ ಎಲ್ಲ ಇವರು ಯಾರು ರಾಜರು ಅವರ ಸೈನಿಕರು ಎಲ್ಲರೂ ಹೋದ್ರ? ಯಾಕೆ? ಪಕ್ಷಿ ನೀನು ನನ್ನಲ್ಲಿ ಬಂದು ವಿಚಾರಣೆ ಮಾಡ್ಲಿಕ್ಕೆ ನಿನಗೆ ಅಧಿಕಾರ ಕೊಟ್ಟೆ ಅವರಿಗೆ. ಈ ಕುರಿತಾಗಿ ನೀನು
ನೀನು ತಿಳ್ಕೊಂಡಿದ್ದೀಯರು ಅಂದ್ರೆ ದ್ವಾರಕೆಯ ಕುರಿತಾಗಿ. ಏನು? ದ್ವಾರಕೆಯಲ್ಲಿ ಮಹಾಬಲ ಅಂದ್ರೆ ಯಾರಿರುವುದು ಗೊತ್ತೋ? ಯಾರು? ಅದು ನಾನೇ. ಮಹಾಬಲ? ಹ್ಮ್. ಆ, ನಾನು ಒಬ್ಬನನ್ನ ಕೇಳಿದ್ದೇನೆ ಮಹಾಬಲ ಹೇಳಿ. ಯಾರು? ಹೀಗಿದ್ದಾನೆ, ನೋಡ್ಲಿಕ್ಕೆ ಕೃಷ್ಣನಾಗಿದ್ದಾನೆ. ಮಹಾಬಲ ನೀನು ತಿಳ್ಕೊಂಡದ್ದು ಬಹಳ ಕಡಿಮೆ. ನನ್ನನ್ನು ನೋಡಿ ಅವನನ್ನು ನೋಡ್ತಿದ್ರೆ ಅವನ ಕುರಿತಾಗಿ ಹಾಗೆ ಹೇಳ್ತಿರ್ಲಿಲ್ಲ. ಏ ಪಕ್ಷಿ, ಏ ಮಂಗ, ನೀನೂ ಕೂಡ ಹಣ್ಣು ಹಂಪಲು ತಿನ್ನುವ ಜಾತಿಗೆ ಸೇರಿದ್ದು. ನಾನೂ ಕೂಡ ಹಣ್ಣು ಹಂಪಲು ತಿನ್ನುವ ಜಾತಿಗೆ ಸೇರಿದವ. ಆ ಕಾರಣದಿಂದ ನೀನು ನನ್ನನ್ನು ವಿಚಾರಣೆ ಮಾಡಲಿಕ್ಕೆ ಅಲ್ಲ ಅಸಮರ್ಥ. ನನ್ನಮ್ಮನ ನಿವಾರಿಸುವುದಕ್ಕಾಗಿ ಅಮೃತ ಭಾಂಡವನ್ನೇ ಸ್ವರ್ಗದಿಂದ ಹೊತ್ತು ತಂದವ ಸಾಹಸಿ ನಾನು. ಸಾಮಾನ್ಯ ಮಂಗ ನನ್ನ ರೆಕ್ಕೆಗಳಿಂದ ಬಾರಿಸಿದ್ರೆ ಅಡರಿದಂತಹ ಸೊಪ್ಪು ಇಳಿತದೆ ಸಿದ್ಧನ. ಹಿಂದೆ ಒಬ್ಬ ಬಂದಿದ್ದ ನಿನ್ನ ಈ ಒಡೆಯಂತೆ. ಅವನ ಮಾತಿನಲ್ಲಿ ಅಯ್ಯೋ ಯಾರನ್ನು ಬೇಕಾದ್ರೂ ಮರಳು ಮಾಡ್ತಾನೆ, ಇಲ್ಲ ಏನು ಬಲ ಇಲ್ಲ, ಬಲರಾಮನಂತೆ. ಸುಮ್ಮನೆ ಎಂತದಿಲ್ಲ. ನೀನು ಮಹಾಬಲ. ಹೌದು. ಈಗ ಎಲ್ಲಿ ಹೋಯ್ತು ನಿನ್ನ ಬಲ? ಎಲ್ಲ ನಿನ್ನ ಹತ್ರ ಬಂತು. ಹೌದಾ? ಕೇವಲ ಕಪಿ ಅಂತ ಭಾವಿಸಬೇಡ. ಆದ್ರೆ ನಾನು ಕಪಿಯಾಗಿದ್ರು ನೀನು ನಮ್ಮ ಜಾತಿಗೆ ಸೇರಿದವ. ನಿನ್ನ ಪಕ್ಷಿಯಾದ ಕಾರಣ ನಾನು ಕೊಲ್ಲುವುದಿಲ್ಲ. ಕೊಲ್ಲುವುದಿಲ್ಲ. ನಿನ್ನ ಬಲ ಹೌದು ಪುಣ್ಯಾತ್ಮ. ಹೌದಾ? ಆ ಪರಮೇಶನ ಹಾಗುಂಟು ಬಲ. ಹಾಗೆ ಸ್ವಲ್ಪ ನನಗೂ ಹೇಳ್ತಾರೆ ಹರ ಹರ ಅಂತ ಹೇಳ್ತಾರೆ. ಹಾಗಾದ್ರೆ ನೀನು ಅವನ ಅಂಶ ಸಂಭೂತನು ಇರಬಹುದು. ಮೂಲದಲ್ಲಿ ಹಾಗೆ ಮೂಲಕ್ಕೆಲ್ಲ ಕೈ ಹಾಕಲಿಕ್ಕೆ ನೀನು ಹೋಗಬೇಡ, ಕೆದಕು ಬೇಡ. ಪಕ್ಷಿ ನಿನಗೆ ಅರ್ಥ ಆಗಲಿಕ್ಕಿಲ್ಲ. ಈಗ ಇಲ್ಲಿ ನೀರುಂಟಲ್ಲ, ಹೌದು, ನೀರಿನಲ್ಲಿ ಮೂಗನ್ನು ಇಡಬೇಕು. ಯಾಕೆ? ಹೇಳಿದೆ ಕೇಳಬೇಕು. ನಾನು ಮೂಗನ್ನು ನೀರೊಳಗೆ ಇಡಬೇಕು ಅಂತ ನನ್ನ ಪೂರ್ತಿ ಕೊಕ್ಕು ಮುಳುಗುತ್ತದೆ ಪುಣ್ಯಾತ್ಮ. ಮುಳುಗಿದ್ರೆ ನಂಗೆ ಕಷ್ಟ ಆಗ್ತದೆ. ನೀನು ಸಾಯ್ಲಿಕ್ಕೆ ನಾನು ಬಿಡುವುದಿಲ್ಲ. ಮುಳುಗು. ಯಾಕೆ? ಮುಳುಗು ಮುಳುಗು ಮುಳುಗು. ಸಾಯ್ಬೇಡ. ನಾನು ಏನು ಎಂಬುದನ್ನ ಹೇಳಲಿಕ್ಕಾದ್ರೂ ಒಂದು ಜನ ಬೇಕಲ್ಲ. ಹೌದು. ನಿನ್ನಲ್ಲಿರುವಂತಹ ಮಹಾಬಲತ್ವ, ಅಹಂಕಾರ. ಕೋತಿ ಮಂಗ ರೆಕ್ಕೆ ಬಿಡು. ಯಾಕೆ? ನೋವು ಆಗ್ತದೆ. ಕಿತ್ತು ಬಿಸಾಡಿದ್ದೇನೆ, ಬಿಸಾಡ್ತೇನೆ ಈಗ. ಬೇಡ 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 ಬೇಡ. ಬೇಡವಾ? ನಾಳೆಗೆ ಬೇಕಾ? ಆದ ಕಾರಣ ನಿನ್ನಲ್ಲಿ ಅಡಗಿದಂತಹ ಏನು ಅಹಂಕಾರದ ದರ್ಪ ಏನಿಲ್ಲ ಹೋಯ್ತಲ್ಲ, ಏನಿಲ್ಲ. ಬಗ್ಗಬೇಕು. ಗರುಡ ಗರ್ವ ಭಂಗ ಆಯ್ತು. ದೊಡ್ಡವರ ಎದುರು ಬಗ್ಗಬೇಕು, ನಾನು ಬಗ್ಗಿದ್ದೆ. ಬಗ್ಗಿ ನಡಿಬೇಕು. ಆಯ್ತು. ವಿನಯತೆಯಿಂದ ವಿನಮ್ರತೆಯಿಂದ ತಗ್ಗಿ ಬಗ್ಗಿ ನಡಿಲಿಕ್ಕೆ ಕಲಿಬೇಕು. ಆಯ್ತಾ? ರಾಮ ರಾಮ ಹೇಳು, ರಾಮ ರಾಮ ಹೇಳು. ಬಲರಾಮ ರಾಮ 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 ರಾಮ. ವಿಶಾಲ ಬಲಯುದಯ ಕಾಲಿಗೆ ರಘುತ ನುಡಿದ ವಿಶಾಲ ಬಲಯುತವನ ಬಿಡುವುದು ಕಾಲ ಕಾಲ ಕರಿದ ನನಗೆ ಹರಿನ ಸುನಗುತ್ತ
ಕರೇಗರು ಎಲ್ಲಿಂಟು ಯಾವುದು ನೇಗಿಲು ನೇಗೆ ಎಲ್ಲಿಂಟು ಮಂಗ ಮಂಗ ನಾನು ಏನಾಗಿದೆ ಏನಾಯ್ತು ಹೇಳಲಿಕ್ಕೆ ಕೂಡುವುದಿಲ್ಲ ಪುಣ್ಯಾತು. ಯಾಕೆ ನನ್ನಿಂದ ಏನು ಅಷ್ಟು ಹೋರಾಟ ಮಾಡಿರ್ಬೇಕು ನೀನು. ನಿಂಗೆ ಶಬ್ದ ಕೇಳಿ- ನೀನು ಮನಸ್ಸು ಮಾಡಿದ್ರೆ ನಾನು ಹೋದ ಕೂಡಲೇ ಶಬ್ದ ಕೇಳಿದ್ದ ನಿನಗೆ? ಹೌದೈತೆ. ಎಷ್ಟು ಕೇಳಿ? ಚಟೀಲ ಅಂತ ಒಂದು ಕೇಳಿ. ಮತ್ತೆ ಒಂದು 4-5 ಕೇಳಿರ್ಬೇಕು. ಹೌದಾ? ಹೌದು. ಆ ಶಬ್ದದ ಎಡೆಯಲ್ಲಿ ಮತ್ತದು ಕೇಳಲೇ ಇಲ್ಲ. ಅದು ನನ್ನದಲ್ಲ, ಮತ್ತೆ ಅವನು ಏನಾಯ್ತಾ? ಅವನು ಕೊಟ್ಟದ್ದು. ಎಲ್ಲಿ ಉಂಟಾ? ಯಾವುದು? ಕುಶಲ. ಮುಸಲವೂ ಇಲ್ಲ ಏನಿಲ್ಲ, ಎಂತದು ನಿನ್ನದು ಸುಮ್ಮನೆ. ಮತ್ತೆ ನಾನು ಕುಶಲ ಮಾತಾಡ್ಲಿಕ್ಕೆ ಹೋದದ್ದ, ಮತ್ತೆ ಏನಾಗ್ಲಿಲ್ಲ. ಏನಾಯ್ತು? ಒಂದು ಪೆಟ್ಟು ಬಿದ್ದದ್ದು ಗೊತ್ತಿದೆ. ಹಾ. ಹಗಲು ಹೊತ್ತಿನಲ್ಲೂ ಬಾನಂಗಳದಲ್ಲಿ ಇಷ್ಟು ನಕ್ಷತ್ರ ಕಾಣುತ್ತೆ ಇವತ್ತೇ ಗೊತ್ತಾದದ್ದು ನನಗೆ. ಹೌದಾ? ಹೌದು. ಪೆಟ್ಟು ಬಿತ್ತ ನನ್ನಿಂದ ಎಲ್ಲಿಗೆ? ಏನಲ್ಲ. ನೋವಾಗ್ತದೆ. ನೋವಾ? ಹಾ. ಅಯ್ಯೋ, ರೆಕ್ಕೆ ಪುಕ್ಕಗಳೆಲ್ಲ ಚದುರಿ ಹೋಗಿದೆ. ಹೌದಾ? ನನ್ನ ನೋಡದ್ದು ಈಗ ಬಿಸಿ ನೀರಿನಲ್ಲಿ ಮುಳುಗಿಸಿ ತೆಗೆದ ಹಾಗಾಗಿದೆ ನನ್ನ. ಹೌದಾ? ಹೌದು. ಹಾಗಿದ್ರೆ ಮಂಗನನ್ನು ಓಡಿಸಲಿಕ್ಕೆ ನಿನ್ನ ನನ್ನದೇನಿಲ್ಲ, ಆಯುಧ ಇಲ್ಲ. ಏನಿಲ್ಲ. ಏನು ಮಾಡಿ ಕೆಲಸ ಮಾಡೋಣ? ಮರುಗದಿರುವಿಯಾಗಿದ್ರಯ ಹೋಗುವ ಕರೆಯುತ್ತ ಶ್ರೀರಾಮನಿನ್ನನು ಬರಲು ಹೇಳಿದ ಎಂದರೆ ಮರುಗದಿರುವಿಯಾಗಿದ್ರಯ ನೋಡ, ಹೇಗೂ ಅಲ್ಲಿಂದ ಬಂದಿದ್ದೀಯಲ್ಲ, ನನಗಾಗಿ ಇನ್ನು ಒಂದು ಸಣ್ಣ ಕೆಲಸ ಮಾಡಬೇಕು. ಒಂದು ಔಷಧಿ ಮಾಡಿದ್ರೆ ಒಳ್ಳೇದು. ಔಷಧಿ ಮತ್ತೆ ಮಾಡೋಣ. ಮತ್ತೆ ಆ ಉರಿ ತಡಿಲಿಕ್ಕೆ ಆ ಮಂಗ ಇದ್ದಾನಲ್ಲ, ಹೌದು, ಇದೆ ಇದೆ. ಅವ ಇದ್ದಲ್ಲಿ ಇನ್ನೊಮ್ಮೆ ಹೋಗ್ಬೇಕು. ಇಲ್ಲ, ಈ ಸಲ ನೀನು ಬೇರೆ ಜನ ಮಾಡುವುದು ಒಳ್ಳೆ. ಯಾಕ? ನೀನು ನನ್ನ ಮೇಲೆ ಹಾಗೆ ಇದ್ರೆ ನೀನು ಜನ ತರಿಸಿ ಹೊಡಿಸುವುದೆಲ್ಲ ಬೇಡ. ನೀನು ಅವನನ್ನು ನೀನೇ ಬರ್ಲಿಕ್ಕೆ ಹೇಳಿ ನನಗೆ ಹೊಡಿಯುವುದಕ್ಕಲ್ಲ, ಬಡಿಯುವುದಕ್ಕಲ್ಲ, ಯುದ್ಧಕ್ಕಲ್ಲ. ಇಲ್ಲಿ ಬಾ. ನೀನು ಆ ಮಂಗನಲ್ಲಿ ಹೋಗಿ ಹೇಳಬೇಕು, ಏನು ಅಂತ? ರಾಮದೇವರಲ್ಲಿ ಇದ್ದಾರೆ, ನಿನ್ನನ್ನು ಬರ್ಲಿಕ್ಕೆ ಹೇಳಿದ್ದಾರೆ ಅಂತ ಹೇಳ್ಬೇಕು ಅಷ್ಟೇ. ಹಾಗೆ ಹೇಳಿದ್ರೆ ಹೊಡಿಲಿಕ್ಕಿಲ್ಲ. ಇಲ್ಲ, ನಾನು ಹೋಗುವಾಗ ಸುಮ್ಮನೆ ಹೋದ್ರೆ ನನ್ನನ್ನು ಓಡಿಸಿದ್ರೆ ಬರುವಾಗ ಏನು ಮಾಡಿದ್ದಾನೆ ಅವ ರಾಮ ರಾಮ ಹೇಳಬೇಕು ಅಂತ ಹೇಳಿದ. ಹೋಗುವಾಗಲೂ ರಾಮ ರಾಮ ಅಂತ ರಾಮ ಜಪ ಮಾಡ್ತಾ ಹೋಗು. ನಾನು ಬರುವಾಗ ಹೇಳಲಿಲ್ಲ, ಹ? ಹಾಗೆ ಹೇಳಲಿಲ್ಲ, ಓಡಿದ್ದು ಅಷ್ಟೇ. ಹಾಗಿದ್ರೆ ಹೋಗುವಾಗೆ, ಹೇಳಿ. ಅವನ ಹತ್ತಿರ ಹೋಗುವಾಗೆ ರಾಮ 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 ಬರುವ ವೇಳೆಯುಳಿದ್ದ ಜೀವನವಯೋಧಿಸುವುದಾಯ ಕರೆದು ಭಾವಿಯುಳಿಂದ ಬರುವ ಮಾತಾಮಯವೈ ಹರುಷದಿರು ಶ್ರೀರಾಮ ದರ್ಶನಾಪೇಕ್ಷೆಯ ಜನಕಾತ್ಮಜಯ ರೂಪವಾಯ್ ಸ್ವಾಮಿ, ಈಗ ಒಂದು ಕೆಲಸ ಆಗಬೇಕು. ಏನು? ರಾಮಭಂಟನಾದ ಹನುಮಂತ ಬರ್ತಾ ಇದ್ದಾನೆ ಇಲ್ಲಿಗೆ. ರಾಮನಿಗೆ ರಾಮನಾಗಿ ನಾನು ಕಾಣಿಸಿಕೊಳ್ತೇನೆ. ಒಳ್ಳೆಯದು. ನಾರದರು ಬಂದಿದ್ರು, ಹಾ. ಹಾಗಾಗಿ ಬಾಮೆಯನ್ನು ಹತ್ತಿರ ನಿಲ್ಲಿಸಿದೆ. ಅವ್ರು ಹೇಳಿದ್ರು ಅದು ದುರ್ದುಂಡಿ ಹಾಗಾಗ್ತದೆ, ಏನೇನು ಬೇರೆ ಬೇರೆ ಕಾಣ್ತಾಳೆ ಅವಳು. ನಿಮ್ಮ ಹೆಂಡತಿ ಆಗುವಂತಹ ಯೋಗ ಭಾಗ್ಯ ಕೂಡಿ ಬರುದಿದ್ರೆ ಅದು ನನಗೆ ಅಲ್ವೇ? ನಾನು ರುಕ್ಮಿಣೀ ದೇವಿ ಅವಳು ಅಲ್ವೇ? ಆಗಲಿಕ್ಕಿಲ್ಲ. ಹಾ. ಮತ್ತೆ ಯಾರು? ಸೀತೆಯ ಯೋಗ್ಯತೆ ಇರುವುದು ರುಕ್ಮಿಣಿಗೆ ಮಾತ್ರ. ಅವಳನ್ನು ನಿಲ್ಲಿಸಿ ಆಗ ನೀವು ರಾಮ ಸೀತೆಯರಾಗಿ ಕಾಣುವುದಕ್ಕೆ ಸಾಧ್ಯತೆ ಉಂಟು ಅಂತ ಹೇಳಿದ್ದಾರೆ. ಹಾ. ಹಾಗಾಗಿ ನೀನೀಗ ಸೀತೆಯಾಗಿ ನಿಲ್ಲಬೇಕು. ಒಳ್ಳೆಯದು. ನಿಂತಿರ ಸಾಕು, ಸೀತೆ ಆಗ್ತೇನೆ. ರಾಮ ರಾಮ ಶ್ರೀರಾಮ ರಾಮ ಶ್ರೀರಾಮ ರಾಮ ಶ್ರೀರಾಮ ರಾಮ 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 ಶ್ರೀರಾಮ ರಾಮ ಶ್ರೀರಾಮ ರಾಮ ಶ್ರೀರಾಮ ಜಯ ರಾಮ ರಘುರಾಮ ರಾಜಾ ರಾಮ 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 ಕೊನೆಗೂ ದರ್ಶನ ಭಾಗ್ಯವನ್ನು ನೀಡಿದೆಯಾ ರಾಮ? ನೀನಿಲ್ಲದೆ ನಾನು ಬದುಕಲಿಕ್ಕುಂಟೆ. ನಿನ್ನನ್ನು ಕಾಣಬೇಕು ಕಾಣಬೇಕು ಎಂಬ ತವಕದಿಂದ ಯುಗ ಯುಗದಲ್ಲಿ ನಾನು ಕಾಯ್ತಾ ಇದ್ದೇನೆ. ಹರಿಯವನ ತಕ್ಕೈಸಿ ಹರಿಯವನ ತಕ್ಕೈಸಿ ಮರುಗದಿರು ನೀನೆನು ಒರೆದು ತೆರಳೈ ತೆರಳೈ ಧನುಷ್ಕೋಟಿ ತೀರ್ಥನ ಬಳಿಯುಳಿರು ಎನ್ನ ನೆನೆಯುತ್ತ ಎಂದ ಮರುಗದಿರು ರಾಮಚಂದ್ರ, ಮರುಗರಿರು. ಯಾಕೆ ಗೊತ್ತಾ?
ಎಲ್ಲದಕ್ಕೊಂದು ಕಾಲ, ಒಂದು ಅವಕಾಶ, ಒಂದು ಸಂದರ್ಭ ಅಂತ ಉಂಟು. ನಾನು ಅವತ್ತು ರಾಮಾಯಣದ ಕಾಲದಲ್ಲಿ ನಿನಗೆ ಏನು ಹೇಳಿದ್ದೇನೆ, ಯುಗ ಯುಗದಲ್ಲಿಯೂ ನೀನು ನನಗೆ ಪ್ರಸನ್ನನಾಗಿ ಕಾಣಿಸಿಕೊಳ್ತೇನೆ. ನಾರದರನ್ನು ಕಳಿಸಿಕೊಟ್ಟದ್ದು ನಾನೇ. ಹೌದೇ ಸ್ವಾಮಿ? ಅಂದ್ರೆ ನಿನ್ನನ್ನು ನೋಡಬೇಕು ಅಂತ ನನಗೂ ಆಶಯಕ್ಕಿತ್ತು. ಜೊತೆಯಲ್ಲಿ ನಮ್ಮ ದ್ವಾರಕೆಯಲ್ಲಿ ಕೆಲವು ಮಂದಿ ಗರ್ವಿತರಿದ್ರು, ಅವರಿಗೆ 4 ಬಡಿಬೇಕಿತ್ತು. ಅಂಥವರ ಗರ್ವವನ್ನೆಲ್ಲ ಈಗ ಪರಿಹರಿಸಿ ಆಗಿದೆ. ನೀನು ಬಂದದರಿಂದ ನನಗೂ ಲಾಭ ಆಗಿದೆ. ರಾಮ ಸೀತಾರಾಮನಾಗಿ ಕಣ್ತುಂಬ ಕಾಣುವ ಭಾಗ್ಯ ಈ ದ್ವಾಪರ ಯುಗದಲ್ಲಿ ಈ ಹನುಮನಿಗೆ ಸಿಕ್ಕಿದ್ದು ಪರಮ ಪಾವನವಾಯಿತು. ಸಂತೋಷ. ಆದ್ರೆ ಅಮ್ಮ ಯಾವತ್ತೂ ಹೇಳಿಕೊಟ್ಟ ಒಂದು ಮಂತ್ರ ಇದೆಯಲ್ಲ, ಏನದು? ಅದನ್ನ ಧ್ಯಾನಿಸ್ತಾ ಇದ್ದವ ನಾನು. ಹೌದಾ? ಶ್ರೀರಾಮ ರಾಮ ರಾಮೇತಿ ರಮೇ ರಾಮ ಮನೋಹರ ಸಹಸ್ರನಾಮ ತತ್ಪಲ್ಯಂ ಶ್ರೀರಾಮ ರಾಮ ವರಾಹಿ. ಹೌದಪ್ಪ. ಒಂದು ರಾಮನ ಬಲದಿಂದ, ನಾಮದ ಬಲದಿಂದ ಸಹಸ್ರ ನಾಮವನ್ನು ಹೇಳಿದಂತಹ ಪುಣ್ಯ ಬರ್ತದೆ ಅಂತ ಅಮ್ಮ ಹೇಳಿಕೊಟ್ಟ. ಅದಕ್ಕೆ ಜ್ಞಾನಿಗಳು ಹೇಳಿದ್ದು, ನೀನ್ ಯಾಕೋ, ನಿನ್ನ ಹಂಗೆ ಯಾಕೋ, ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು ಅಂತ ಹೇಳಿದ್ದು. ಅದರ ಜೊತೆಗೆ ನಾನೇ ನಿಮ್ಮ ಧ್ಯಾನವನ್ನು ಮಾಡುತ್ತಾ ಭಜನೆಯನ್ನು ಮಾಡುತ್ತಾ ರಾಮೇಶ್ವರದ ತಟದಲ್ಲಿ ನಾನು ಕಾಯ್ತಾ 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 ಇರುವಾಗ ನಾರದರ ಬಂದರು. ಹೌದು. ಆವಾಗ ನಾನು ಭಜನೆ ಮಾಡಿದ್ದೇನು ಗೊತ್ತುಂಟು? ಏನು ಅಂತ? ಮತ್ಸ್ಯವತಾರವ ತಾಳಿದೆ ರಾಮ, ಕೂರ್ಮಾವತಾರವ ತಾಳಿದೆ ರಾಮ, ವರಾಹ ನರಸಿಂಹ ವಾಮನ ಎಲ್ಲ ಅವತಾರವನ್ನ ತಾಳಿದವ ನೀನು. ಹೌದು. ಇರ್ಲಿ, ನನ್ನ ದರ್ಶನ ನಿನಗೆ ಆಯ್ತಲ್ಲ, ನಮಗೊಂದು ಉಪಕಾರ ಆಗಿದೆ. ಇನ್ನು ಹೆಚ್ಚು ಸಮಯ ನೀನು ನಿಲ್ಬೇಡ. ಮತ್ತೊಂದು ಕಾಲದಲ್ಲಿ ನಿನ್ನನ್ನು ನಾನು ಬೇಕು ಅಂತಲೇ ಕರೆಸಿಕೊಳ್ತೇನೆ, ಸಂದರ್ಭ ಉಂಟು. ಈಗ ನಾನು ಏನು ಮಾಡಬೇಕು? ರಾಮೇಶ್ವರಕ್ಕೆ ಹೋಗಿ ನನ್ನ ಧ್ಯಾನವನ್ನು ಮಾಡುತ್ತಾ ಕಾಲವನ್ನು ಕಳೆಯುತ್ತಿರು. ಹೋಗು. ಜಯ 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 ರಾಮ ರಾಮ ನೋಡು, ಹೃದಯೇಶ್ವರ, ನರಕಾಸುರ ವಧೆ, ಸತ್ಯಭಾಮ ಗರ್ವಭಂಗ, ಮತ್ತೆ ಗರುಡ ಗರ್ವಭಂಗ. ಯುಗ ಯುಗಗಳಲ್ಲಿ ಬಗೆ ಬಗೆಯ ಅವತಾರವನ್ನು ತಾಳಿ ಎಲ್ಲರ ಸಂಕಷ್ಟವನ್ನು ಪರಿಹರಿಸಂತ ದೇವ ನೀವಾಗಿದ್ದೀರಾ. ಹಾಗಾಗಿ ಈಗ ರಾಮನಾಗಿ ನಾನು ಕಾಣಿಸಿಕೊಂಡಿದ್ದೇನೆ. ಹೌದು. ಒಟ್ಟಿಗೆ ಏನಾಗಿದೆ ಅಂದ್ರೆ, ಹನುಮ ಬಂದಲ್ಲಿಗೆ ಗರುಡ ಗರ್ವವನ್ನು ಮುಗಿದಿದೆ, ಅವರ ಭಂಗದ ಸತ್ಯಭಾಮೆಯ ಗರ್ವವು ಮುಗಿದಿದೆ, ನರಕಾಸುರನ ವಧೆಯೂ ಆಗಿದೆ. ಎಲ್ಲದಿಂದ ಒಟ್ಟಾಗಿ ಏನಾಗಿದೆ ಅಂದ್ರೆ, ಇಲ್ಲಿ ಮಂಗಲ ಶುಭವಾಗಿ ಕಳೆದು ಮುಗಿದಿದೆ, ಲೋಕಕ್ಕೆ ಶುಭವಾಯಿತು ಅಂತ ಅರ್ಥವಾಯಿತು. ಈ ಇಷ್ಟರವರೆಗೆ ನಡೆದ ಕಥೆಯಲ್ಲಿ ಎಷ್ಟೋ ದುಷ್ಟತನಾಗಿದೆ, ಎಷ್ಟೋ ಹಾಸ್ಯ ಪ್ರವೃತ್ತಿಯಾಗಿದೆ, ಎಷ್ಟೋ ಹೆಣ್ಣು ಮಕ್ಕಳು ತಾನು ಏನು ಅಂತ ತೋರಿಸಿಕೊಟ್ಟಿದ್ದಾರೆ. ಆಮೇಲೆ ಹನುಮಂತನಿಗೆ ರಾಮದರ್ಶನವಾಗಿದೆ ಎಂಬ ಕಥೆ ಏನುಂಟೋ, ಇದನ್ನು ಯಾರು ನೋಡಿದ್ದಾರೋ, ನೋಡಿಸಿದ್ದಾರೋ, ಆಡಿದ್ದಾರೋ ಇವರೆಲ್ಲರಿಗೂ ಸಕಲಾನಿಷ್ಠ ನಿವಾರಣ ದ್ವಾರ ಸಕಲ ಸಂಕಲ್ಪ ಸಿದ್ಧಿ ಎಂಬಲ್ಲಿಗೆ ಮಧುರ ಮಂಗಲ ಗೀತಿಕೆಯನ್ನು ಹಾಡುವುದಕ್ಕೆ ಈ ಕ್ಷೇತ್ರದ ಅಭಿಮಾನಿ ದೇವತೆಯಾದಂತಹ ವಾಸುಕಿ ಸುಬ್ರಹ್ಮಣ್ಯನನ್ನು ಸ್ಮರಿಸಿಕೊಂಡು ಈ ಕಥೆಗೆ ಮಂಗಳವನ್ನು ಹಾಡೋಣ. ಭದ್ರಂ ಶುಭಂ ಮಂಗಳಂ.